ಸ್ವಾಮಿ, ತಾವು ಆಡಿದ್ರಲ್ಲ ಆಮಂತ್ರಣವಿಲ್ಲದಂತ ಜಾಗಕ್ಕೆ ಯಾಕೆ ಹೋದದ್ದು ಅಂತ. ಖಂಡಿತ ಅಗತ್ಯವಿರಲಿ. ಅಲ್ಲಿಂದಲೇ ತೊಡಗು ಆರಂಭವಾದ. ಹಸ್ತಿನಾಪುರದಲ್ಲಿ ಸರ್ವಶ್ರೇಷ್ಠರಾಗಿ ನಾವು ಮೆರೆಯುತ್ತಾ ಇದ್ದಂತಹ ಕಾಲಕ್ಕೆ ಚಕ್ರವರ್ತಿತ್ವ ಇರುವುದು ನಮ್ಮಲ್ಲಿ. ಕಾಶಿಪಟ್ಟಣ ನಮ್ಮ ಆದಿತ್ಯಕ್ಕೆ ಒಳಪಡದೆ ಹೋದರೂ ಕೂಡ ಅದು ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದಿಕೊಳ್ಳದೆ ಹೊರತು ನಮಗಿಂತ ಶ್ರೇಷ್ಠರು, ನಮಗಿಂತ ಸರ್ವಾಧಿಕ್ಯರು ಎನ್ನುವಂತಹ ಸ್ವತಂತ್ರ ರಾಜ್ಯ ಅಂತ ತಿಳ್ಕೊಂಡು ಸ್ವತಂತ್ರ ರಾಜ್ಯವಾಗಿರುವುದಕ್ಕೆ ಅಲ್ಲಿಯ ಶ್ರೇಷ್ಠತೆಯಿಂದ ಅದು ಮಾನಿಸಲ್ಪಟ್ಟದ್ದು. ಆ ದೃಷ್ಟಿಯಲ್ಲಿ ಅವರದ್ದಾದಂತಹ ಆಡಳಿತ ನಾವೆಂದು ಹಸ್ತಕ್ಷೇಪವನ್ನು ಮಾಡಿದವರು. ಇದ್ದಕ್ಕಿದ್ದಾಗೆ ತನ್ನ 3 ಮಂದಿ ಮಕ್ಕಳನ್ನ ಮದುವೆ ಮಾಡುವುದಕ್ಕೆ ಪರಾಕ್ರಮವನ್ನೇ ಪಣವಾಗಿಸಿದ ಕಾಲಕ್ಕೆ ಅಪೂರ್ವವಾದಂತಹ ಪ್ರಸಂಗ, ಕ್ಷತ್ರಿಯರಿಗೆ ವಿರೋಧ ಅಂತ ಅಲ್ಲ, ಅದನ್ನು ಮಾಡಿದಂತಹ ಕಾಲಕ್ಕೆ ಆಳ್ವಿಕೆಯಲ್ಲಿ ಹಸ್ತಕ್ಷೇಪ ಮಾಡದ ನೀವು ಕೌಟುಂಬಿಕ ವಿಚಾರದಲ್ಲಿ ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡಬೇಕಾದ ನೆಲೆ ಬಂದಿದೆ ಅಂತ ನಾನು ಆಡ್ಲಿಕ್ಕೆ ತೊಡಗಿದ್ದೆಲ್ಲಿಂದ ಅಂತ ಕೇಳಿದ್ರೆ, ಅಪೂರ್ವವಾದಂತಹ ಪ್ರಸಂಗವನ್ನು ಮಾಡುವಂತಹ ಕಾಲಕ್ಕೆ ಹಸ್ತನಿಗೆ ಆಮಂತ್ರಣ ಕೊಡದೆ ಉಳಿಯುವಲ್ಲಿ ಇರುವಂತಹ ಚೋದ್ಯವೇನು ಎನ್ನುವುದು ಪ್ರಶ್ನಾರ್ಹವಾಗುತ್ತೆ. ಯಾಕೆಂತಂದ್ರೆ ವಿವಾಹವಾಗುವುದಕ್ಕೆ ಭೀಷ್ಮ ಬರಬೇಕು ಅಂತ ಇಲ್ಲ, ಆದ್ರೆ ಹಸ್ತಿನಾಪುರಕ್ಕೆ ಮಾನ್ಯತೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಎನ್ನುವುದು ಒಂದು. ಎರಡನೇದು, ಹಸ್ತಿನಾಪುರದಲ್ಲೂ ಮದುವೆಯಾಗುವುದಕ್ಕೆ ಯೋಗ್ಯತಾವಂತರಾದಂತಹ ಹುಡುಗನಿದ್ದಾನೆ ಎನ್ನುವುದು ಎರಡನೇ. ಎರಡನವರು ಮಾನಿಸುವುದಿಲ್ಲ ಅಂತಾದ್ರೆ ಪರಾಕ್ರಮ ಪಣವಾಗುವುದಕ್ಕೆ ಬರುವುದಿಲ್ಲ. ಲೋಕದಲ್ಲಿ ಪರಾಕ್ರಮ ಪಣವಾಗಿ ಯಾರಿದ್ದಾರೆ, ಪಣವಾಗಿಟ್ಟುಕೊಂಡು ಸರ್ವಶ್ರೇಷ್ಠರಾದವರನ್ನೇ ತನ್ನ ಮಗಳಿಗೆ ಒದಗಿಸಿಕೊಡುವುದು ಅಂತ ಶೂರಸೇನ ನಾಮಕನಾದಂತಹ ಪ್ರತಾಪಸೇನ ನಾಮಕನಾದಂತಹ ಉಭಯ ಹೆಸರುಗಳಿವೆ. ಅವನು ನಿರ್ಣಯಿಸಿದ್ದಾನೆ ಅಂತ ಆದರೆ ಅವನು ನಮಗೆ ಆಮಂತ್ರಣವನ್ನು ಕೊಡಲಿಲ್ಲ ಎನ್ನುವುದು ಒಂದು ವಿರೋಧವಾಗುತ್ತದೆ. ಎರಡನೇ ವಿರೋಧವನ್ನು ನಮಗೆ ಅವನು ಯಾವಾಗ ಆಮಂತ್ರಣ ಕೊಡ್ಲಿಲ್ಲ ಆಗ ನಮ್ಮ ಶೈಥಿಲ್ಯವನ್ನು ಗುರುತಿಸುವುದಕ್ಕೆ ತೊಡಗಿದ್ದಾನೆ ಅಥವಾ ನಾವು ಅವಮಾನವನ್ನು ಮಾಡುವುದಕ್ಕೆ ತೊಡಗಿದ್ದಾನೆ ಎನ್ನುವಂತ ತರ್ಕವನ್ನು ನಾನು ಮಾಡಿಕೊಂಡಿದ್ದೇನೆ. ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ನಾನಲ್ಲೂ ಹೋದದ್ದವು. ಆಮಂತ್ರಣದ ಆಧಾರದ ದಾರಿಯಲ್ಲಿ ಸಾಗಲಿಲ್ಲ, ವಿಜೃಂಭಿಸಿಕೊಂಡೇ ನಾನು ಆ ಕಡೆಗೆ ಹೋಗಿದ್ದೇನೆ. ಒಂದು, ಆ ಕಾಲಕ್ಕೆ ಯಾವ ಘಟನಾವಳಿಗಳು ನಡೆಯುವುದಕ್ಕೆ ಮುಂದಾಗಿಲ್ಲ ಅದನ್ನೇ ಮುರಿಯುವುದೇ ನನಗೆ ಹೊಣೆ. ಆದ್ದರಿಂದ ಏರಿರೈ ರಥವನ್ನು ಅಂತ ಹೇಳಿದ್ರು. ತಮ್ಮನಿಗೆ ಹೋಗಬೇಕಿತ್ತಲ್ಲ ಮಗನೇ, ಚಕ್ರಾಧಿಪತಿ ಅವನಲ್ಲವೇ, ಮದುವೆ ಆಗುವ ಅವನಲ್ಲವೇ, ನೀನು ಹೇಗೂ ಭೀಷಣ ಪ್ರತಿಜ್ಞೆ ಮಾಡಿದೆ ಮದುವೆ ಆಗುವುದಿಲ್ಲ. ಗುರುಗಳೇ, ತಮ್ಮನಿಗೆ ಮದುವೆಯಾಗುವುದಕ್ಕಾಗಿ ಆಮಂತ್ರಿತನಲ್ಲದೇ ಇರುವುದರಿಂದ ಹಸ್ತಿನಾಪುರದ ಹೊಣೆ ಹೊತ್ತಂತ ನಾನೇ ಹೋಗಬೇಕಾದದ್ದು ನನಗೆ ಪ್ರಶಸ್ತಿ. ನೀವು ಆಡಿದಂತ ಮಾತು ಅಲ್ಲೂ ಹಾಗೆ ಬರುತ್ತದೆ. ಈಗ ನೀವು ಆಡಿದ ಮಾತು ತಿರುಗಾಗುವುದೆಲ್ಲಿ ಗೊತ್ತುಂಟ? ತಮ್ಮನ ಹೋದ್ರೆ ಆಮಂತ್ರಣ ಇರಲಿಲ್ಲ ಅಂತ, ಆಮಂತ್ರಣವಿಲ್ಲದಂತ ತಮ್ಮ ಯಾಕೆ ಮದುವೆ ಆಗುವುದಕ್ಕೆ ಹೋದ ಅಂತ ಇದೇ ಪ್ರಶ್ನೆ ಎದುರಾಗುತ್ತದೆ ಇಲ್ಲ. ಒಂದೊಮ್ಮೆಗೆ ನನ್ನ ತಮ್ಮನನ್ನೇ ಅವಳು ಅಂಬೆ ಒಪ್ಪಿದಳು ಅಂತ ಇಟ್ಟುಕೊಳ್ಳಿ, ಆ ಕಾಲಕ್ಕೆ ತಮ್ಮನೇ ಹೋಗಿ ಮದುವೆ ಆಗುವ ಈ ಮಾತು ಬರ್ತಾ ಇತ್ತಾ ಇಲ್ವೋ? ವಿವಾಹವಾಗಬೇಕಾದಂತಹ ವಿಚಿತ್ರ ವೀರ್ಯನಿಗೆ ಆಮಂತ್ರಣವಿಲ್ಲದೆ ಹೋಗಿ ಆ ಹೆಣ್ಣನ್ನು ತಂದ ಅಂತ ನಾಳೆ ಆಡುವುದಕ್ಕೆ ಜನಗಳಿದ್ದಾರೆ. ಅದು ಯೋಚನೆಯೇ ಅಲ್ಲ. ತರಬೇಕಾದಂತ ಹೊಣೆಯಲ್ಲಿದೆ ಅಂತ ಕೇಳಿದ್ರೆ ನಮಗಾದ ಅವಮಾನ. ಎರಡನೇದು, ಏರಿರೈ ರಥವನ್ನು ಅಂತ ಏರಿಕೊಂಡಾಗ 3 ಕನ್ಯೆಯರು ಕೂಡ ನಗುತ್ತಾ ಏರಿಕೊಂಡದ್ದು ರಥವನ್ನು, ಭಯಭೀತರಾಗಿ ಅಲ್ಲ, ಸ್ಪಷ್ಟವಾಗಿಯೇ ಇದೆ. ನಗುತ್ತಾ ರಥವನ್ನು ಏರಿಕೊಂಡವರು ಮತ್ತೆ ನನ್ನನ್ನು ನೋಡಿಕೊಂಡರು. ಯಾಕೆ ಅಂದ್ರೆ ಅವರು ನನ್ನನ್ನು ಮದುವೆಯಾಗಬೇಕು ಅಂತ ಬಯಸಿದ್ರೋ ಇಲ್ಲವೋ, ಅವರು ರಥವನ್ನು ಏರಿಕೊಂಡ ಬಳಿಕ ಈ ಹೆಣ್ಣನ್ನು ಕೊಂಡೊಯ್ಯುವ ಕಾಲಕ್ಕೆ ತಡೆಯಬಹುದು ಅಂತ ನಾನು ಆಡಿದ್ದು ಪರಾಕ್ರಮವನ್ನು ಪಣವಾಗಿ ಇಟ್ಟು ಅಲ್ಲ, ಕೊಂಡೊಯ್ಯುವಂತಹ ಕಾಲಕ್ಕೆ ವಿರೋಧಿಸುವವರು ಇದ್ದರೆ ಅಂತ. ಯಾರೂ ವಿರೋಧಿಸದೆ ಸಾಲವನ್ನು ಬಿಟ್ಟು ಬಿಡೋಣ, ನಮ್ಮೊಂದಿಗೆ ಹೋರಾಟಕ್ಕೆ ನಿಲ್ಲತಕ್ಕಂಥ ಯೋಗ್ಯತಾವಂತನೇ ಅಲ್ಲ. ಆದರೆ ಪ್ರತಾಪಸೇನ ಆಡಿದಂತ ಮತ್ತು ಬಹಳ ಸ್ಪಷ್ಟವಾಗಿಯೇ ಇದೆ, ಕನ್ಯರನ್ನು ಕೈ ಹಿಡಿದು ಉದ್ಧರಿಸು, ಆ ಬಳಿಕ ನಿನಗಿಷ್ಟ ಬಂದಂತೆ ಮಾಡು. ಹಾಗಾದ್ರೆ ಅವನಿಗೆ ಗೊತ್ತಿದೆ, ಕೈ ಹಿಡಿದು ಉದ್ಧರಿಸುವುದಕ್ಕೆ ಕೈ ಹಿಡಿದು ನಾನು ಏರಿಸಿಕೊಳ್ಳಿಲ್ಲ, ರಥಕ್ಕೆ ಏರಿಕೊಳ್ಳಿರ ಈ ರಥವನ್ನು ಏರಿದನೇ ಹೊರತು ಕೈ ಹಿಡಿದು ಏರಿಸಿಕೊಳ್ಳುವುದಕ್ಕೆ ನಾನು ಬಂದವನಲ್ಲ, ಏರಿಕೊಂಡದವರಾಗಿತ್ತು. ಕರೆತಂದ ಬಳಿಕ ನಮ್ಮ ಅಮ್ಮನ ಜೊತೆಯಲ್ಲಿ ಕುಳ್ಳಿರಿಸಿದೆ. ನಮ್ಮ ಅಮ್ಮನ ಸಖ್ಯದಲ್ಲೇ ಹಸ್ತಿನಾಪುರದ ಪರಿಚಯವಾದ ಬಳಿಕ ನಮ್ಮ ಅಮ್ಮನನ್ನು ಜೊತೆಗೂಡಿಕೊಂಡು ನಾನು ಆಡಿದ್ದು ಸರಸಿ ಜಾಂಬಕಿಯರೇ ಕೇಳಿ ಹೀಗೊಂದು ಇದೆ, ನಾನು ಮದುವೆಯಾಗುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಇರುವಂತಹ ಕಾರಣಕ್ಕೆ ನನ್ನ ತಮ್ಮಂದಿರನ್ನು ಮದುವೆಯಾಗಿ. ಗುರುಗಳೇ, ಒಂದು ವಿಚಾರ ನಾನು ಅರಿಯದೆ ಹೋಗುದು ಏನು ಗೊತ್ತಾ? ಸಾಲ್ವನನ್ನು ಮದುವೆ ಪ್ರೇಮಿಸಿದ್ದಾಳೆ ಅಂಬೆ ಎನ್ನುವಂತಹ ವಿಚಾರ ಪ್ರಾಯಶಃ ನನಗೆ ತಿಳಿದಿರುತ್ತಿದೆ. ಅಲ್ಲಿ ಅವಳು ನನ್ನ ಬಿಟ್ಟು ಬರುತ್ತಿದ್ದೆ. ಯಾಕೆಂದ್ರೆ ಸಾಲ್ವ ವಿರೋಧಿಸಿದ್ದು ಆ ಕಾರಣಕ್ಕೆ ಅಂತ. ಅಲ್ಲೂ ಕೂಡ ಸಾಲ್ವ ತನ್ನ ಪರಾಕ್ರಮವನ್ನು ನನ್ನ ಮುಂದಿಡುವುದಕ್ಕೆ ಬಂದದ್ದಲ್ಲ ಎನ್ನುವುದು ಮತ್ತೆ ನನ್ನ ಗಣನೆಗೆ ಬಂದದ್ದು. ಯಾಕೆಂದ್ರೆ ಉಳಿದವರು ಯಾರೂ ವಿರೋಧಿಸಲಿಲ್ಲ. ಒಂದೊಮ್ಮೆಗೆ ಅಂಬೆ ಆ ಕಾಲಕ್ಕೆ ಆಡುತ್ತಿದ್ದರೆ ಪರಿಗಣಿಸಿದವನು ಭೀಷ್ಮ ಅಲ್ಲ ಅಂತ ತಾವು ತರ್ಕಿಸೋದಕ್ಕೆ ಸಾಧ್ಯತೆ. ಯಾಕೆಂದ್ರೆ ಭೀಷ್ಮ ಆ ರೀತಿಯಂತ ಯಾವುದೇ ವ್ಯವಹಾರಗಳನ್ನು ಇಲ್ಲೇ ತನಕೂ ಮಾಡಲಿಲ್ಲ.
ಆಚಾರ್ಯತ್ವ ಅಂತ ನೀವೇ ಆಡಿದ್ರಲ್ಲ, ಆಚಾರ್ಯ ಭೀಷ್ಮಾಚಾರ್ಯ ಅಂತ ನನಗೆ ಹೆಸರಿದೆ ಅಂತ. ಆಚಾರ್ಯತ್ವ ಎನ್ನುವುದು ಬಹು ವಿಧವಾದಂಥ ಆಚಾರ ಸಂಪನ್ನನಾಗಿಯೇ ಭವಿಷ್ಯದಲ್ಲೂ ಸತ್ವಸಹಿತವಾದಂಥ ಆಚಾರವನ್ನು ಉಳಿಸಿಕೊಳ್ಳಬಹುದು ಎನ್ನುವಂಥ ನೆಲೆಯಲ್ಲಲ್ವ ಜನನನ್ನು ಸರ್ವಶಾಸ್ತ್ರ ನಿಪುಣ ಎನ್ನುವುದು ಹೌದು, ಜ್ಞಾನಿ ಎನ್ನುವುದು ಹೌದು, ಮಾತ್ರವಲ್ಲ ಭವಿಷ್ಯದಲ್ಲಿ ಅದನ್ನು ನೆಲೆಗೊಳಿಸುತ್ತಾನೆ ಎನ್ನುವುದು ಹೌದು. ಆ ಕಾರಣದಿಂದ ನಾನು ಆ ನೆಲೆಯಲ್ಲೇ ನಾನು ಹೋದವನಾಗಿದ್ದೇನೆ. ಹಾಗಾಗಿ ಸಾಲ್ವನನ್ನವಳು ವಿವಾಹವಾಗುವುದಕ್ಕಾಗಿ ಬಯಸಿದ್ದಾಳೆ ಎನ್ನುವ ವಿಚಾರ ನನ್ನ ಅರಿವಿಗೆ ಬರುತ್ತಿದ್ರೆ ಗುರುಗಳೇ, ಅವಳನ್ನು ಅಲ್ಲೇ ತೊರೆದು ಸಾಲ್ವ ಜೊತೆ ಕಳಿಸಿಕೊಳ್ಳುವಂತ ಬದ್ಧತೆ ಹೊಂದಿಕೊಳ್ಳುತ್ತಿದ್ದೆ. ಬಳಿಕ ಬಂದಾಗಲೂ ಉಭಯರು ರಥವೇರಿದಂತ ಉಭಯ ತಂಗಿಯಂದಿರು ನನ್ನ ತಮ್ಮನನ್ನು ಮದುವೆಯಾಗುವುದಕ್ಕೆ ಒಪ್ಪಿದರು. ಹಾಗಾದ್ರೆ ಅವರು ಒಪ್ಪಿದ ಬಳಿಕ ಇವಳು ಒಪ್ಪಲಿಲ್ಲ ಅಂದ್ರೆ ಇವಳ ಆಶಯ ಏನು ಅಂತ ಕೇಳಿದಾಗ ನಾನು ಸಾಲ್ವನನ್ನು ವಿವಾಹವಾಗಬೇಕೆಂಬಂತ ಅಪೇಕ್ಷೆಯನ್ನು ಹೊಂದಿಕೊಂಡಿದ್ದೇನೆ ಅಂತ ಆಡಿದ್ದ. ಸರಿಯಪ್ಪ, ಅದು ಸರಿ ಅನ್ನುವಂಥ ಕಾರಣಕ್ಕೆ ಕಳುಹಗೊಡಬೇಕಾದಂತೆ ಕಳುಹಿಸಿಕೊಟ್ಟೆ. ಬ್ರಾಹ್ಮಣನೊಬ್ಬರೊಂದಿಗೆ ಕಳುಹಿಸಿಕೊಟ್ಟಾಗ ಶಂಕೆಗೊಳಗಾಗುತ್ತಾನೆ ಅಂದ್ರೆ ಅವರ ಪೂರ್ವ ಸಂಸ್ಕಾರ ಸರಿ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ವೃದ್ಧನಾದಂಥ ಸಂಸ್ಕಾರಬದ್ಧನಾದಂಥ ಬ್ರಾಹ್ಮಣ ಜೊತೆಯಲ್ಲಿ ನಾನು ಕಳುಹಿಸಿಕೊಟ್ಟಿದ್ದೇನೆ. ಭೀಷ್ಮನ ಜೊತೆಯಲ್ಲಿ ಇರ್ತಾರೆ ಅನ್ನೋದಕ್ಕೆ ನಾನು ಪೂರ್ವದಲ್ಲಿ ಆಡಿದ್ದು. ತಾವಾಡಿದ ನುಡಿಯೇ ಬಲಿಷ್ಠವಾಗಿ ನಿಲ್ಲಲ್ಪಡುತ್ತದೆ ಆಚಾರ್ಯ ಭೀಷ್ಮ ಎನ್ನುವಂಥ ನೆಲೆಯಲ್ಲಿ. ಹಾಗಾಗಿ ಭೀಷ್ಮನ ರಥವನ್ನೇರಿಕೊಂಡಂತ ಕಾರಣಕ್ಕೆ ಹೆಣ್ಣೊಬ್ಬಳು ಕೆಟ್ಟು ಹೋಗುತ್ತಾಳೆ ಅಂತ ತರ್ಕಿಸಿದಾನೆ ಅಂತಂದ್ರೆ ಅವನಿಗಾದಂಥ ಅವಮಾನಕ್ಕೂ ಅವನಿಗಾದಂಥ ಆಶಾಭಂಗಕ್ಕೆ ಅದು ಕಾರಣವಾಗುತ್ತೆ ಹೊರತು ಭೀಷ್ಮನ ಮೇಲಿರತಕ್ಕಂಥ ಅಪಚಾರವೂ ಅಪರಾಧವೂ ಆಗುವುದಿಲ್ಲ ಸ್ವಾಮಿ. ಆದ್ದರಿಂದ ನಾನು ಅವಳಲ್ಲಿ ಸ್ಪಷ್ಟವಾಗಿ ಕೇಳಿದ್ದೇನೆ, ನಿನಗೆ ಮದುವೆಯಾಗುವುದಕ್ಕೆ ಸಾಲ್ವನೇ ಹಿತ ಅಂದರೆ ಕಳುಹಗೊಡುವುದಕ್ಕೆ ನಾನು ಹೊಣೆ ಅಂತ ಆಡಿದ್ದೇನೆ. ಒಂದು ಆಲೋಚನೆ ಮಾಡಬೇಕಾದ್ರೆ ಗೊತ್ತಾ, ಕಳುಹಗೊಟ್ಟ ತಂದೆ ಮಾತನಾಡಿ ಈಗ ಪರಾಕ್ರಮವೇ ಪಣವಾಗಿಸಿದಂಥ ತಂದೆಗಿರುವ ಏನು ಉದ್ದೇಶಗಳಿತ್ತು ಅದು ನಮಗೆ ಗೊತ್ತಿಲ್ಲ. ಆದರೆ ಕಳುಹಗೊಟ್ಟಂಥ ಮಗಳಿಗೆ ಏನಾಯಿತು ಅನ್ನೋದನ್ನು ಕೇಳುವುದಕ್ಕೆ ತಂದೆಯೂ ಬರಲಿಲ್ಲ. ಇವಳು ಮತ್ತೆ ಆ ಕಡೆಯಿಂದ ತಂದೆಯ ಸಹಾಯವನ್ನು ಪಡೆಯುವಂಥ ಯೋಚನೆಯನ್ನು ಮಾಡಿದ್ದಾರೆ. ಬದಲಾಗಿ ಸಾಲ್ವ ಕಳುಹಗೊಟ್ಟಂಥ ಸಾಲ್ವ ನನ್ನನ್ನು ವಿರೋಧಿಸಿದ ಅಂತ ಆದಾಗ ಅನ್ಯಾನ್ಯ ಮಾರ್ಗದಲ್ಲಿ ತರ್ಕಿಸಿಕೊಳ್ಳುವ ಮೂಲಕವಾಗಿ ಯಾರನ್ನು ವಿರೋಧಿಸುವುದು ಯೋಗ್ಯ ಅಂತ ಯೋಚನೆ ಮಾಡಿದ್ರು. ಆದ್ದರಿಂದ ಪ್ರಾಯಶಃ ತಮ್ಮಲ್ಲಿ ಬಂದ ಆಡಿದಂಥ ಶೈಲಿಯಲ್ಲಿರಬಹುದಾದಂಥ ಪ್ರಭಾವವಿರಬಹುದು ಹೊರತುಪಡಿಸಿದರೆ ನಾನು ಇನ್ನೂ ತಪ್ಪಿತಸ್ಥನಾಗಿ ಉಳಿಯುವುದಿಲ್ಲ ಸರ್. ನನ್ನಲ್ಲಿ ಬಂದವಳು ದೂರು ಕೊಟ್ಟಿದ್ದಾಳೆ ಎನ್ನುವ ವಿಚಾರಕ್ಕಿಂತಲೂ ಮುಖ್ಯವಾಗಿ ಅಂಬೆಗೆ ಎಲ್ಲಿ ಸಾಲ್ವನಲ್ಲಿ ಬೇಕಾದಂತಹ ರಕ್ಷಣೆ ದೊರೆಯದಿರುವಾಗ ಅಥವಾ ಪರಿಣಾಯಕ ಒಪ್ಪದಿರುವಾಗ ಎಲ್ಲಿಂದ ನೀನು ಕರೆತಂದಿದ್ದೆಯೋ ಅಲ್ಲಿಗೆ ಕೊಟ್ಟು ಬೀಳ್ಕೊಡುವಂತಹ ಜವಾಬ್ದಾರಿ ನಿನ್ನ ಮೇಲೆ ಇತ್ತು. ಯಾಕೆ ನೀನು ಹೋದದ್ದು ಮದುವೆ ಮಂಟಪಕ್ಕೆ, ಅಲ್ಲಿರುವಂತಹ ಹೆಂಗಳೆಯರು ಆ 3 ಮಕ್ಕಳು ಕೂಡ ತಂದೆಯ ಅಧೀನವಾಗಿಯೇ ಇದ್ದವರು, ತಂದೆಯಿಂದ ಸಂರಕ್ಷಿಸಲ್ಪಟ್ಟವರು. ಅಂತಹ ಸಂರಕ್ಷಿಸಲ್ಪಟ್ಟಂತಹ ಕನ್ಯೆಯನ್ನು ನೀನು ತಂದು ಇಲ್ಲಿ ನೀನು ಮತ್ತು ಸಾಲ್ವ ಯಾವ ರೀತಿಯಿಂದ ಅವರನ್ನು ಪೀಡಿಸಿದೆಯೋ ಇನ್ನು ನನಗೆ ಅರ್ಥವಾಗಲಿಲ್ಲ. ಯಾಕೆಂದ್ರೆ ನಿನ್ನ ಕಷ್ಟಕ್ಕೆ ಒಳಪಟ್ಟಳು, ಪೀಡಿಸಿದೆ ಅಂತ ಅರ್ಥ, ನಿನ್ನ ಕಷ್ಟಕ್ಕೆ ಒಳಪಟ್ಟಳು. ಈ ಸ್ಥಿತಿಯನ್ನು ತಂದೆಗೆ ಹೇಳುವಂತಹ ಜವಾಬ್ದಾರಿ ನಿನ್ನ ಪಾಲಿಗೆ, ನಿನ್ನ ಮಗಳು ಹೀಗೆ ಆಗಿದೆ, ನಿನ್ನ ಮಗಳಿಂದ ಈ ಕೃತಿಯಾಗಿ ನಡೆದಿದೆ, ಇದಕ್ಕೆ ಮುಂದಿನ ದಾರಿ ನೀವು ನೋಡಿಕೊಳ್ಳಿ, ನೀವು ತಂದೆ ಮಗನ ನೋಡಿಕೊಳ್ಳಿ ಹೇಳಬಹುದಿತ್ತಲ್ಲ. ಗುರುಗಳೇ, ಹಾಗೆ ಬರುವುದಿಲ್ಲ. ಯಾಕೆಂತಂದ್ರೆ ಸಾಲ್ವನಲ್ಲಿಗೆ ಕಳುಹಗೊಟ್ಟ ಬಳಿಕ ಸಾಲ್ವನನ್ನು ವಿವಾಹವಾಗುವುದಕ್ಕೆ ಯಾವುದೋ ಬೇರೆ ಅನ್ಯ ಮಾರ್ಗಗಳಾಗಿರುತ್ತಿದ್ರೆ ಹೊಣೆಗಾರಿಕೆ ನನ್ನ ಪಾಲಿಗೆ ಉಳಿಯಲ್ಪಡ್ತದೆ. ಅದಲ್ಲ, ಸಾಲ್ವನಲ್ಲಿ ಅನುರಕ್ತಳಾಗಿದ್ದೇನೆ, ಪರಸ್ಪರ ನಾವು ಭಾವ ಬೆಸಗೆಯೊಂದನ್ನು ಹೊಂದಿಕೊಂಡ ಕಾರಣಕ್ಕಾಗಿ ಸಾಲ್ವನನ್ನೇ ವರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಅವನಲ್ಲಿ ಕಾಯುತ್ತಾ ಇದ್ದೇನೆ. ಅವಳ ಮಾತು ಹೀಗೆ ಇದೆ. ಆದ್ದರಿಂದ ಕಳುಹಗೊಡಬೇಕು, ನನ್ನನ್ನು ಅಲ್ಲಿಗೆ ವಿವಾಹ ಮಾಡಿಸಬೇಕು, ಅದಕ್ಕೆ ಮಧ್ಯಸ್ಥಿಕೆ ಇರಬೇಕು ಅಂತಲ್ಲ. ಯಾರ ಜೊತೆ ಅಂತ ಕೇಳಿದಾಗ ಶ್ರೇಯಸ್ಕರನಾದಂತಹ ಬ್ರಾಹ್ಮಣನನ್ನು ಕಳುಹಗೊಡುತ್ತೇನೆ ಅಂತ ನಾನು ಆಡಿದ್ದು. ಯಾರು ಉತ್ಕೃಷ್ಟವಾಗಿ ಯಾರದಕ್ಕೆ ಮಾಧ್ಯಮವಾಗಬಹುದು ಅವರನ್ನು ನಾನು ಕಳುಹಗೊಟ್ಟದ್ದು. ಆದ್ದರಿಂದ ವೃದ್ಧನಾದಂತಹ ವಿಪ್ರನನ್ನು ಕಳುಹಗೊಟ್ಟಿದ್ದೇನೆ. ಅವರನ್ನು ಕಳುಹಗೊಡುವ ಮೂಲಕವಾಗಿ ಆಡಬೇಕಾದದ್ದನ್ನು ಸ್ಪಷ್ಟವಾಗಿ ಅವರು ಆಡಿದ್ದಾರೆ. ಆದರೆ ಸಾಲ್ವನಿಗಾದಂಥ ಅವಮಾನದಿಂದಲೂ ತಿರಸ್ಕರಿಸಲ್ಪಟ್ಟ ಎನ್ನುವುದರಿಂದ ಅವಳು ತನ್ನದಾದಂಥ ಭಾವವನ್ನು, ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಿಲ್ಲ ಅಂತಲೂ ಅಥವಾ ಅವರೊಳಗೆ ನಡೆಯಲ್ಪಟ್ಟಿದೆ ಎನ್ನುವಂಥ ಪ್ರೇಮ ಬಲವಾಗಿ ಬೆಸುಗೆಯಾಗಲಿಲ್ಲ ಎನ್ನುವುದಕ್ಕೆ ನಾವೇನು ಮಾಡುವುದಕ್ಕೆ ಬರುವುದಿಲ್ಲ. ಅಲ್ಲಿಗೆ ಕಳುಹಗೊಡದೆ ಇರುತ್ತಿದ್ರೆ ಎಲ್ಲಿಗೆ ಕಳುಹಗೊಡಬೇಕು ಅಂತ ನಾನು ಯೋಚನೆ ಮಾಡಬಹುದಿತ್ತು. ಸಾಲ್ವನಲ್ಲಿ ಅನುರಕ್ತಳಾಗಿದ್ದೇನೆ ಅಂತ ಅಂದ ಬಳಿಕ ಅನುರಕ್ತನಾದವನ್ನೇ ವಿವಾಹವಾಗುವುದು ಹೆಣ್ಣಿಗೆ ಹೊಣೆಯಾಗುತ್ತದೆ. ಅನುರಕ್ತನಾದವನು ವಿರಕ್ತನಾಗಿ ವಿರೋಧಿಸುವುದಕ್ಕೆ ತೊಡಗಿದಂತಹ ಕಾಲಕ್ಕೆ ವಿರಕ್ತನಾದವನೊಂದಿಗೆ ನೀನು ಮದುವೆಯಾಗಬೇಕು ಅಂತ ಆಡುವುದಕ್ಕೆ ನಾನು ಬದ್ಧನಲ್ಲ. ಯಾಕೆ ಅಂತ ಕೇಳಿದ್ರೆ ಆ ವಿವಾಹವಾಯಿತು ಅಂತ ಆದರೂ ಕೂಡ ಬಳಿಕ ಅವರ ಸಾಂಸಾರಿಕ ಜೀವನದಲ್ಲಿ ಎದುರಾಗಬಹುದಾದಂತಹ ತೊಡಕುಗಳಿಗೂ ಭೀಷ್ಮನೇ ಹೊಣೆಯಾಗುತ್ತಾನೆ. ಇದೇ ತರ್ಕ ಮುಂದುವರಿದದ್ದಾದ್ರೆ, ಆದ್ದರಿಂದ ಪ್ರೀತಿ ವಿವಾಹವಾಗಿ ಅದು ನಡೆಯಲ್ಪಡುತ್ತದೆ ಅಂತಾದ್ರೆ ಹೊಂದಿಸಿಕೊಳ್ಳಬೇಕಾದ ಹೊಣೆ ಅವಳಿಗೂ ಇತ್ತು. ಯಾಕೆಂದ್ರೆ ಕಾಶಿ ಪಟ್ಟಣದಲ್ಲಿ ಕಲಿತ ಸಾಕಷ್ಟು ಶಾಸ್ತ್ರಾಧಾರಿತವಾಗಿ ಕಲಿತಂತಹ ಹೆಣ್ಣು ಮಕ್ಕಳಿಗೆ ಲೋಕ ವ್ಯವಹಾರದ ಅರಿವಿಲ್ಲದವರು ಎನ್ನುವಲ್ಲ. ಆದ್ದರಿಂದ ಲೋಕ ವ್ಯವಹಾರದ ಅರಿವಿರತಕ್ಕಂತಹ ಹೆಣ್ಣು ಮಗಳು ಎಸಗಿದ ಅಪಚಾರದಿಂದಲಾಗಿ ಈ ಸ್ಥಿತಿ ನಿರ್ಮಾಣವಾದದ್ದು. ಆದ್ದರಿಂದಲಾಗಿ ನನ್ನ ಹೊಣೆ ಏನು ಅನ್ನೋದು ಸ್ಪಷ್ಟವಾಗಿ ಮಾಡಿದ ಕಾಲಕ್ಕೆ
ಯಾರನ್ನು ವಿರೋಧಿಸಿದ್ರೆ ಸರಿ ಅಂತ ಅವಳು ಯೋಚನೆ ಮಾಡ್ತಾ ಒಂದು ಹಂತದಲ್ಲಿ ನನ್ನನ್ನು ವಿರೋಧಿಸುವುದಕ್ಕೆ ಒಳ್ಳೆಯದು ಅಂತ ಅವಳು ಯೋಚನೆ ಮಾಡಿದ್ರು. ಆದ್ರೆ ನಿಮ್ಮಲ್ಲಿ ದೂರಿದ್ದದ್ದರಿಂದ ಅಂತ ನಾನು ಆಡಿದ್ದಲ್ಲ. ಹೇಗೆ ನಿಮಗೆ ದೂರುವಂಥದ್ದು ಎನ್ನುವುದು ಕರ್ನಾಕರಣಿಕೆಯಾಗಿ ನಾವು ಕೇಳಿದ್ದೇವೆ. ಯಾರ್ಯಾರು ಅವಳು ಎಲ್ಲೋ ಇರುವುದಕ್ಕೆ ಹೋದಲಂತೆ, ಯಾವುದೋ ಕಾಡಿನಲ್ಲಿ ವಾಸಿಸುವುದಕ್ಕೆ ತೊಡಗಿದ್ದಂತೆ, ಶೈಕ್ಯಾವತ್ತರು ಬಂದರಂತೆ, ತನಗೆ ಸಂಬಂಧವನ್ನು ಕಲ್ಪಿಸಿದ್ರಂತೆ. ಆ ಸಂಬಂಧದಲ್ಲಿ ಬರ್ತಾ ನನಗೆ ಪ್ರತಾಪಸೇನ ತನಗೆ ಬಂಧುವಾಗುತ್ತಾನೆ ಎಂಬ ನೆಲೆಯಲ್ಲಿ ಎಲ್ಲ ಮಾತನಾಡಿದ್ರಂತೆ. ಅದೆಲ್ಲ ಇರಲಿ. ಹಾಗಾದರೆ ತಾನೇನಾಗಬೇಕು ಎನ್ನುವುದನ್ನು ಅವಳು ನಿರ್ಧರಿಸಿದ್ದು ಕಾಡಿನೊಳಗಿರುವುದಕ್ಕೆ ಅಂತ ನಮಗೆ ತಿಳಿದ ವಿಚಾರ. ಅದನ್ನೂ ಬಿಟ್ಟು ನಿಮ್ಮಲ್ಲಿ ಅವಳು ದೂರುವುದಕ್ಕೆ ತೊಡಗಿದ್ಲಂದ್ರೆ ನಡೆದ್ರೆ ಇದು ನಡೆಯದಿದ್ದೇನೆ. ಲೋಕದೊಂದು ಮಾತಿದೆ ಸ್ವಾಮಿ, ಕೂಡಲೇ ತಾನು ಆಡಬಾರದು. ನಮ್ಮಲ್ಲಿ ಯಾವುದೋ ಖಾದ್ಯವೊಂದನ್ನು ಮಾಡುವುದಕ್ಕಾಗಿ ಕಡೆದಿಟ್ಟ ಹಿಟ್ಟನ್ನು ದಪ್ಪವಾಗಿ ಎರೆದಾಗ ದಪ್ಪವಾದ್ರೆ ಒಂದು ಹೆಸರು, ತೆಳುವಾದ್ರೆ ಇನ್ನೊಂದು ಹೆಸರು, ತಿಂಡಿ ಅದುವೇ. ಹಾಗೆ ನನಗೆ ಇದಾದ್ರೆ ಇದು, ಅದಾದ್ರೆ ಅದು ಮಾತನಾಡಿದ್ದು ಹೀಗಲ್ವೋ ಆ ನೆಲೆಯಾಯಿತು ಹೊರತುಪಡಿಸಿದರೆ. ಆದ್ದರಿಂದ ಗುರುವರಿಗೆ ಅರಿಯದೆ ನಾನು ಸಾಲ್ವನನ್ನು ಮದುವೆಯಾಗಲಿ ಅರಿತಿರಲಿಲ್ಲ ಅನ್ನೋದು ಹೊರತುಪಡಿಸಿದರೆ ಅಪರಾಧ ನನ್ನಿಲ್ಲ. ತಮ್ಮನಿಗಾಗಿ ತಂದಿದ್ದೀಯಲ್ಲ ನೀನು. ತಮ್ಮನಿಗಾಗಲೂ ಕೂಡ ದುರ್ಮಾರ್ಗದಿಂದ ಅಂದ್ರೆ ನೇರವಲ್ಲದ ದಾರಿಯಿಂದ ಆ ಹೆಣ್ಣನ್ನು ತಂದದ್ದು ಖಂಡಿತ ಸರಿಯಲ್ಲ. ಇನ್ನೊಂದು, ಆಗ ಹೇಳಿದ ವಿಚಾರಗಳನ್ನೇ ಮುಂದುವರಿಸಿ ಹೇಳುವುದಿದ್ರೂ ಕೂಡ ಸಾಲ್ವನಿಂದ ತಿರಸ್ಕರಿಸಲ್ಪಟ್ಟಂತಹ ಹೆಣ್ಣಿಗೆ ರಕ್ಷಣೆ ಇಲ್ಲದಂತೆ ಮಾಡಿರುವಂಥದ್ದು ಕೂಡ ಅದು ಖಂಡಿತ ಸರಿಯಲ್ಲ. ನಿನಗೆ ಅಲ್ಲಿ ಒಂದು ವಿವಾಹವಾಗುತ್ತದೆ ಎನ್ನುವಂತಹ ಪ್ರಕ್ರಿಯೆ ನಿನ್ನ ಗುಪ್ತಚರ ಇಲಾಖೆ ಹೇಳ್ತದೆ. ಮಾಹಿತಿ ಸಿಕ್ಕಿದೆ, ಅದು ಅನುರಕ್ತರಾಗಿದ್ದಾಳೆ ಎನ್ನುವಂತಹ ಮಾಹಿತಿ ನಿನಗೆ ಸಿಗುವುದಿಲ್ಲ. ಒಂದು ರೀತಿ ನಿಮ್ಮ ರಾಜಕೀಯ ವೈಫಲ್ಯ ಅಂತಲೇ ಒಂದಿರದೆ ಹೇಳಬಹುದು. ಹಾಗಿದ್ದು ಕೂಡ ಅವಳನ್ನು ತಂದಂತ ಮೇಲೆ ಅವಳ ರಕ್ಷಣೆ ನಿನ್ನ ಜವಾಬ್ದಾರಿ ಆಗಿರ್ತದೆ. ಹೇಗೆ ಆಗ್ತದೆ ಗೊತ್ತಾ, ನಾವು ಅಂಗಡಿಯಿಂದ ಯಾವುದೋ ಹಣ್ಣನ್ನು ತಂದು ತಿನ್ನುವುದಕ್ಕೆ ಅಂತೇಳಿ ಅದರಲ್ಲಿ ಒಂದು ಹಾಳಾಗಿದೆ ಅಂತೇಳಿ ಬಿಸಾಡಿದಾಗ ಆಗ್ತದೆ. ನಿರ್ಜೀವ ಒಂದು ವಸ್ತುವಿಗೆ ಕೊಟ್ಟಂತಹ ಪ್ರಾಮುಖ್ಯತೆಯನ್ನೇ ಜೀವಂತ ಇರುವಂತಹ ಭಾವನೆಗಳನ್ನು ಹೊಂದಿರುವಂತಹ ಆಶೋತ್ತರಗಳನ್ನು ಹೊಂದಿರುವಂತಹ ಹೆಣ್ಣಿಗೂ ಕೊಟ್ಟರೆ ಅದು ಹೇಗೆ ಆಗ್ತದೆ? ಅದು ತಮ್ಮನಿಗೆ ನೀನು ಮದುವೆ ಮಾಡುವುದಕ್ಕೆ ಇಷ್ಟನಿಲ್ಲ, ನೀನು ಮದುವೆ ಆಗು, ನಿನಗೆ ಮೇಲೆ ಕಷ್ಟ ಇದೆ. ಚಂದ ಹಾಡ್ತಾ ಇದ್ದೀರಲ್ಲ, ತಂದೆಗೋ ಸುಗ ಬ್ರಹ್ಮಚರ್ಯ ತೋಳಿಹ ನಾನು
ತಾವು ಆಡುವುದು. ಹ್ಮ್ ಪರಾಕ್ರಮವನ್ನೇ ಪಣವಾಗಿಟ್ಟುಕೊಂಡಂತಹ ಜಾಗದಲ್ಲಿ ಪಣವನ್ನು ಗೆದ್ದವನು ನಾನಾಗಿರುತ್ತಿದ್ದೇನೆ. ವಿವಾಹವಾಗುವಂತಹ ಬಾಧ್ಯತೆಯನ್ನು ನಾನು ಹೊಂದಿಕೊಳ್ಳ. ನಾನು ಪರಾಕ್ರಮವಾಗಿರತಕ್ಕಂತಹ ಪಣವನ್ನು ನಾನು ಗೆದ್ದದ್ದಲ್ಲ, ಪಣವನ್ನು ಮುರಿದವನು. ಯಾಕೆ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ನಾನು ಆಗ ಆಡಿ, ಯಾವುದು ನಮ್ಮ ಅವಗಾಹನೆಗೆ ಬಾರದೆ ನಮ್ಮನ್ನು ಕಡೆಗಣಿಸಲ್ಪಟ್ಟಿದ್ದ ಅದನ್ನು ಮುರಿಯುವುದು ನನಗೆ ಆ ಕಾಲಕ್ಕೆ ಹೊಣೆಯಾಗಿತ್ತು ಅಂತ ಅದನ್ನು ಮುರಿಯಲ್ಪಟ್ಟ ನನಗೆ. ಮುರಿಯುವುದರುವಂತಹ ಕಾಲಕ್ಕೆ ಆಗಲೇ ನಾನು ಆಡಿದ ನುಡಿ ಅರಿತಿರಲಿಲ್ಲ ಅಂತ. ಯಾರೋ ಗುಪ್ತಚರವಾಗಿ ನನಗೆ ಆಡಲಿಲ್ವಾ ಅಂತ ನೀವು ಕೇಳಿದಾಗ ಆಲೋಚಿಸಬೇಕಾದ ಏನು. ಹಸ್ತಿನಾಪುರದಿಂದ ನಾನು ಹೊರಟ ಬಳಿಕ ಆ ಮಧ್ಯದಲ್ಲಿ ನಡೆಯಲ್ಪಟ್ಟ ಪೂರ್ವ ದಿನದ ಘಟನೆ ಅಂತ ತಾವು ಅರ್ಥ ಮಾಡ್ಬೋದು. ಬಹುದೀರ್ಘಕಾಲಿಕವಾದಂತಹ ಘಟನೆಯಲ್ಲ, ಪೂರ್ವ ದಿನ ನಡೆಯಲ್ಪಟ್ಟಂತಹ ಘಟನೆಯಲ್ಲ. ಅದು ನೇರವಾಗಿ ನಮಗೆ ತಲುಪಲಿಲ್ಲ ಎನ್ನುವುದು ವೈಫಲ್ಯ ಎನ್ನುವುದು ಒಂದೊಂದಿಗೆ ಆಡಳಿತದ ವೈಫಲ್ಯ ಅಂತ ಇಟ್ಟುಕೊಂಡು ಆಡಳಿತದ ವೈಫಲ್ಯ ಎನ್ನುವಲ್ಲಿ ಬಾಧ್ಯತೆಗಳಿಂದ ಮುಂಚಿಕೊಳ್ಳುವುದಕ್ಕೆ ಬರುವುದು ಅದು ಬೇರೆ ವಿಚಾರವಾಗುತ್ತದೆ. ಆದ್ದರಿಂದ ಅರಿಯದೇ ಹೋದದ್ದು ನನಗೆ ಆ ಕಾರಣಕ್ಕೆ ಹೊರತು ಪೂರ್ವದಲ್ಲಿ ಆದದ್ದೆಲ್ಲ ನಾನು ಅರಿತಿದ್ದೇನಾ ಎನ್ನುವುದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಅರಿತುಕೊಂಡವರು. ಆಡ್ಲಿಕ್ಕೆ ಅವಳು ಮನ ಮಾಡಲಿಲ್ಲ ಅಂತಾದ್ರೆ ಚಂಚಲಿತವಾದಂತಹ ಮನೋಸ್ಥಿತಿಯಲ್ಲಿ ಅಂಬೆ ಹೊಂದಿಕೊಂಡಿದ್ದಾಳೆ ಎನ್ನುವುದನ್ನು ತಾವು ತರ್ಕಿಸಬೇಕು. ಚಂಚಲಿತವಾದಂತಹ ಮನೋಸ್ಥಿತಿಯಿಂದ ಬದಲಾಗದೆ ಏಕಸ್ಥಳ ಅಂತ ಮನೋಸ್ಥಿತಿ ಅವನು ಹೊಂದಿಕೊಳ್ಳೆ. ನೀವು ಮಾಡುತ್ತೀರಿ ತಮ್ಮನಿಗಾಗಿ ತರಬಾರದಿತ್ತು, ತಮ್ಮನಿಗಾಗಿಯೇ ತರುವುದಕ್ಕೆ ನಾನು ಮನ ಮಾಡಿದ್ದರಿಂದಲೇ ಪಣವನ್ನು ಮುರಿದವನಿದ್ದೇನೆ. ಮುರಿದ ಬಳಿಕ ವಿವಾಹವಾಗ್ತೇನೆ ಅಂತ ನಾನು ಆಡ್ಲೇ ಇಲ್ಲ. ಏನಿಲ್ಲ ಈ ರಥವನ್ನು ಅಂತ ಹೇಳುವಾಗಲೂ ಇದೇ ಆಚಾರ್ಯ ಭೀಷ್ಮ ಆಡಿದ್ದು. ಪೂರ್ವದಲ್ಲಿ ಆಚಾರ್ಯ ಅಂತ ಮುಂದಿನಲ್ಲಿ ಆಚಾರ್ಯ ಅಂತ ಭೀಷ್ಮಾಚಾರ್ಯ ಅನ್ನುವ ಹೆಸರು ಇದು ಆಗಲೂ ಹಾಗೇ ಸ್ಥಾಯಿಯಾಗಿದೆ. ಆದ್ದರಿಂದ ಏನಿರ ಈ ರಥವನ್ನು ಅಂತ ನಾನು ಹೇಳಿದಂತಹ ಕಾಲಕ್ಕೆ ಅವರು ಏರಿಕೊಂಡಿದ್ದಾರೆ. ಮನೆ ಕರೆತಂದ ಬಳಿಕ ನಮ್ಮ ಅಮ್ಮನ ಜೊತೆ ಉಭಯ ಕುಶಲೋಪರಿಗಳು ಸಾಕಷ್ಟು ನಡೆಯಲ್ಪಟ್ಟಿದೆ. ಅವರ ಅರಿವಿಗೆ ಅನೇಕ ವಿಚಾರಗಳು ಬಂದ ಬಳಿಕ ಅಧಿಕಾರಿಕವಾಗಿ ನಾನು ನುಡಿಯನ್ನಾಡಿದ್ದೇನೆ. ಸ್ವಾಮಿ, ತಮಗೆ ಅರಿವಿಗಿಲ್ಲದೇನುವಲ್ಲ, ನಾನು ಮದುವೆ ಆಗಬಹುದಿತ್ತು ಅಂತ ತಾವು ಆಡುತ್ತೀರಿ ಅಂತ ಆದರೆ ತಾವಲ್ಲದೆ ಅನ್ಯರ ಆಡಿದನ್ನು ಬಾಲಿಶ ಅಂತ ಆಡ್ಲಿಕ್ಕಿಲ್ಲ. ಯಾಕೆ ಅಂತ ಕೇಳಿ ದೇವವ್ರತ ನಾಮಕನಾದಂತ ನಾನು ಭೀಷ್ಮನಾಗಿದ್ದೇನೆ ಎನ್ನುವುದು ನನ್ನ ಭೀಷಣತ್ವ ಏನು ಎನ್ನುವುದು ಲೋಕಮುಖಕ್ಕೆ ಖ್ಯಾತವಾದದ್ದು ಎಲ್ಲಿಂದ ಅಂತ ಕೇಳಿದ್ರೆ ತಂದೆಯವರಿಗೆ ಮದುವೆ ಮಾಡಿಸಿ ತಮಗೆ ಗೊತ್ತಿರುವಂತ ಅಂಬೆಯನ್ನು ನೀನು ತಂದ ಮೇಲೆ ಅವಳಿಗೆ ರಕ್ಷಣೆ ಕೊಡುವುದಕ್ಕೂ ಆಗದ ಮೇಲೆ ಅಂದ್ರೆ ಸಾಲಲ್ಲಿ ಕಳುಹಿಸಿ ಕೊಟ್ಟಿದ್ದಿ. ಅವ ಮದುವೆ ಆಗಲಿಲ್ಲ. ನೀನು ಬಲವಂತ, ನಿನ್ನಲ್ಲಿ ಶಕ್ತಿ ಇದೆ, ಅವನನ್ನೇ ಸಾಲವನ್ನು ನಿಮ್ಮ ಮೇಲೆ ತರಿಸಬಹುದಿತ್ತು. ಅಯ್ಯೋ, ಅದನ್ನು ಈ ರೀತಿಯಾಗಿ ನೀನೊಂದು ಹೆಣ್ಣನ್ನು ವಂಚನೆ ಮಾಡುವುದು ಸರಿ. ಗುರುಗಳೇ ಆಗಲೇ ಆಡಿದೆ. ಸಾಲ್ವನಲ್ಲಿ ಅನುರಕ್ತಳಾದಂತಹ ಅವಳು ಮದುವೆಯಾಗುವುದಕ್ಕೆ ಅನುರಕ್ತಳಾಗಿ ಆಗಬೇಕು. ಅನುರಕ್ತತೆ ಎನ್ನುವುದು ಒಂದು ಬದಿಯಲ್ಲಿ ಮಾತ್ರ ಉಳಿಯಲ್ಪಡುವುದಲ್ಲ. ಇವಳ ಬಗ್ಗೆ ವಿರೋಧವೋ ವಿರಕ್ತತೆಯೋ ಅವನ ಕಡೆಯಲ್ಲಿದ್ದುದರಿಂದ ಪರಿಪೂರ್ಣವಾದಂತಹ ಪ್ರೇಮ ಅವರ ಮಧ್ಯೆ ಉಳಿಯಲಿಲ್ಲ ಅಂತ. ಅನ್ಯ ಯಾವ ಕಾಯಕವನ್ನಾದರೂ ಕೂಡ ಶಸ್ತ್ರವನ್ನೆತ್ತಿಕೊಂಡು ಮಾಡಬಹುದಾಗುತ್ತದೆ. ಮನೋಘಟನೆ ಬಲವಾಗಿದ್ದಾಗ ಮಾತ್ರ ವಿವಾಹ ಸಂಪನ್ನವಾಗುವುದಕ್ಕೆ ಸಾಧ್ಯವಾಗುವುದು. ಆ ವಿವಾಹ ಸಂಪನ್ನವಾಗಿ ಉಳಿಯುವುದಿಲ್ಲ ಎನ್ನುವಂಥ ಕಾರಣಕ್ಕೆ ನನಗೆ ಅದನ್ನು ಮಾಡುವಂಥ ಬದ್ಧತೆಗಳು ಉಳಿಯುವುದಿಲ್ಲ. ಯಾಕೆಂದ್ರೆ ನಾನು ಆಗಲೇ ಉತ್ತರಿಸಿದ್ದೇನೆ, ಒಂದೊಮ್ಮೆಗೆ ನಾನು ಮದುವೆ ಮಾಡುತ್ತಿದ್ದರೂ ಕೂಡ ನೀವೇ ಇದೇ ಪ್ರಶ್ನೆ ನಮಗೆ ಮುಂದೆ ಎತ್ತುವುದಕ್ಕೆ ಬರುತ್ತದೆ. ಒಪ್ಪದೇ ಹೋದಂತಹ ಸಾಲ್ವನಿಗೆ ವಿವಾಹ ಮಾಡಿದ್ದರಿಂದಾಗಿ ಈಗ ವಿರೋಧವನ್ನು ಮಾಡುತ್ತಾ ಇರುವಂತಹ ಅಲ್ಲಿ ಕಷ್ಟಕ್ಕೊಳಗಾದಂತಹ ಅಂಬೆಗೆ ಉತ್ತರದಾಯಿತ್ವ ಯಾರು ಅಂತ ಕೇಳಿದರೆ ಇದೇ ಪ್ರಶ್ನೆ ಎದುರಾಗುತ್ತೆ. ಅಲ್ಲಿ ಭೀಷ್ಮನೇನು ಮಾಡಬೇಕು ಅಂತ ಸ್ಪಷ್ಟ. ಹೆಣ್ಣು ಮಕ್ಕಳನ್ನು ಕರೆತರುವಲ್ಲಿ ಪೂರ್ವದಲ್ಲಿ ಆರಂಭವಾಗುವುದು ಎಲ್ಲಿಂದ ಅಂತ ಕೇಳಿದರೆ ಪಣಕ್ಕೆ ಬದ್ಧತೆಯನ್ನು ಅವರು ಹೊಂದಿಕೊಂಡಲ್ಲಿಂದ. ಯಾಕೆಂದ್ರೆ ವಿವಾಹವಾಗುವುದಕ್ಕೆ ಯಾರನ್ನೂ ವಿವಾಹವಾಗುವಂತ ಹೆಣ್ಣು ತನಗೆ ಯೋಗ್ಯರಾದಳನ್ನು ವಿವಾಹವಾಗುವುದಕ್ಕೆ ಮುಂದಾಗುವುದಕ್ಕೂ ಪರಾಕ್ರಮವನ್ನು ವಿವಾಹವಾಗುವುದಕ್ಕೂ ವ್ಯಕ್ತಿಯ ವಿವಾಹವಾಗುವುದಕ್ಕೆ ಅವರು ಮುಂದಾದದ್ದಲ್ಲ. ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡಂತ ಅವರು ವಿವಾಹದ ಪಣಕ್ಕಾಗಿ ಮುಂದಾದ ಬಳಿಕ ಎದುರಾಗುವ ಪರಿಣಾಮಗಳನ್ನು ಎದುರಿಸಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಅರ್ಥ. ಆದ್ದರಿಂದ ಅವಳು ಸಾಧ್ಯ ಇಲ್ಲ ಅಂತಂದ್ರೆ ಹಸ್ತಿನಾಪುರದಿಂದ ಅಲ್ಲ, ಹಸ್ತಿನಾಪುರದ ವ್ಯಾಪ್ತಿಯಿಂದ ಹೊರ ಹೋಗುವಲ್ಲಿಯೂ ಹೊರ ಹೋದ ಬಳಿಕವು ಅಂಬೆಗೆ ಏನಾದರೂ ಅಪಾಯ ಸಂಭವಿಸಿದೆಯಾ? ಅವಳನ್ನು ನೀವು ಕಡೆಗಣಿಸಿದೆ, ಎಲ್ಲಿಂದೋ ತಂದಂತಹ ಫಲವಸ್ತುವನ್ನು ಎಸೆದಂತೆ ಅಂತ ಹೇಳಿದ್ರಲ್ಲ. ಕೆಡುಕಾದುದನ್ನು ಮೆಲ್ಲುವುದಕ್ಕೆ ಆಗುವುದಿಲ್ಲ ಅಂತ ಆದಾಗ ಎಸೆಯುವುದಲ್ಲದ ಅನ್ಯ ಮಾರ್ಗಗಳಿರುವುದಿಲ್ಲ. ಮೆಲ್ಲುವುದಕ್ಕೆ ಆಗದೆ ಎಂತಹ ಸ್ಥಿತಿಯೊಂದನ್ನು ಅವಳು ನಿರ್ಮಾಣ ಮಾಡಿಕೊಂಡದ್ದರಿಂದಲಾಗಿ ಮೆಲ್ಲಲಾಗದ ಹಣ್ಣೊಂದನ್ನು ಎಸೆಯುವುದೇ ಯೋಗ್ಯ ಎನ್ನುವಂತಹ ಕಾಲಕ್ಕೆ ಎಸೆದದ್ದು ಆ ಕಾಲಕ್ಕೆ ತಿನ್ನುವುದಕ್ಕೆ ತಂದದ್ದು. ಯಾರು ತಿನ್ನಬೇಕು ಎನ್ನುವುದು ನಾವು ಪೂರ್ವದಲ್ಲಿ ನಿರ್ಧಾರ ಮಾಡಿದ್ದೇವೆ. ತಿನ್ನುವುದಕ್ಕಾಗಿ ಕೊಟ್ಟಂತಹ ಕಾಲಕ್ಕೆ ತಿನ್ನುವುದಕ್ಕೆ ಯೋಗ್ಯವಾದವರು ಅವರ ತಂಗಿಯಂದ್ರೆ ಈಗಾಗಲೇ ನಾವು ನನ್ನ ತಮ್ಮನನ್ನು ಮದುವೆಯಾಗಿ ಸುಖವಾದಂತಹ ಜೀವನ ಮಾಡುವುದಕ್ಕೆ ತೊಡಗಿದ್ದಾರೆ. ಮಾತ್ರವಲ್ಲ, ಅಪ್ಪನಿಗೆ ಕೊಟ್ಟಂತಹ ಮಾತಿನಂತೆ ಭೀಷ್ಮನೆಂಬಂತ ನೆಲೆಯಲ್ಲಿ ಲೋಕಪ್ರಖ್ಯಾತನಾಗಿರುವಂತ ನಾನು ಮದುವೆಯಾಗಬೇಕು ಅಂತ ತಾವು ಆಡಿದರೆ ಮದುವೆಯಾಗುವುದು ಅಸಾಧ್ಯವೂ ಅಸಾಧುವೂ ಆಗಿ ನನ್ನ ಬದುಕಿನಲ್ಲಿ ಉಳಿದಿರುವಂತಹ ಸ್ಥಿತಿಯಲ್ಲಿ ಮದುವೆ ಆಗಬೇಕು ಅಂತ ಆಡುವುದಕ್ಕೆ ಸಾಧ್ಯವಾಗುತ್ತದೆ.
ಪ್ರಣಯಭಗ್ನವಾದಂತಹ ಅಂಬೆಗೆ ಸಾಲ್ವನೊಂದಿಗೆ ನೀನು ವಿವಾಹ ಮಾಡಿಸುವುದಕ್ಕೂ ಸಿದ್ಧನಿಲ್ಲ, ನಿನ್ನ ತಮ್ಮನಿಗೂ ಮದುವೆ ಮಾಡಿಸುವುದಕ್ಕೆ ಸಿದ್ಧನಿಲ್ಲ, ನೀನು ಮದುವೆ ಆಗುವುದಿಲ್ಲ ಅಂತ ಹೇಳ್ತಿ. ಹಾಗಿದ್ರೆ ಆ ಹೆಣ್ಣಿನ ಬದುಕನ್ನು ಏನು ಮಾಡುವುದಕ್ಕೆ, ದಿಕ್ಕಾಬಾಲು ಮಾಡುವುದಕ್ಕೆ ಸಿದ್ಧನಾಗಿದ್ದೆ ನೀನು. ಹಾಗಾಗುವುದಿಲ್ಲ ಅಂತ ಅವಳ ಬದುಕೇನಾಗುತ್ತದೆ ಅಂತ ನಿರ್ಧರಿಸುವುದಕ್ಕೆ ನಾನು ಹೊಣೆಗಾರ ಅಲ್ಲ ಅಂತ ಆಡಿದ್ದೀನಿ ನಾನು. ಯಾಕೆಂತ ಕೇಳಿದ್ರೆ ಹೊಣೆಗಾರ ಪ್ರತಾಪಸೇನಾಗುತ್ತಾನೆ, ಹೊರತುಪಡಿಸಿದ್ರೆ ಪ್ರತಾಪಸೇನನ ನಿರ್ಧಾರವನ್ನು ಒಪ್ಪಿಕೊಂಡಂತ ಹೆಣ್ಣು ಮಕ್ಕಳಾಗುತ್ತಾರೆ. ಬರೇ ಯಾವನೊಬ್ಬ ಸಾಮಾನ್ಯ ಹೆಣ್ಣಾಗಿ ಅವಳು ನಿರ್ಧರಿಸುವುದಕ್ಕೆ ಬರುವುದಿಲ್ಲ. ಕಾಶಿ ಪಟ್ಟಣದ ವಿಶ್ವವಿದ್ಯಾಲಯದಲ್ಲಿ ಸಕಲ ಪರಿಪಾಠಗಳನ್ನು ಕಲಿತುಕೊಂಡಂತ ಹೆಣ್ಣು ಮಗಳು ಮಾತ್ರವಲ್ಲ, ಯಾವ ಪರಾಕ್ರಮವನ್ನೇ ಪಣವಾಗಿಟ್ಟುಕೊಂಡು ಯುದ್ಧ ಮದುವೆಯಾಗುವುದಕ್ಕೆ ಸಿದ್ಧನಾಗಬೇಕು ಅಂತ ಕಾಶಿರಾಜ ಆಡಿದಾಗ ಅದನ್ನು ಒಪ್ಪಿಕೊಂಡು ಮುಂಚೂಣಿಯಲ್ಲಿ ನಿಂತುಕೊಂಡಂತ ಹೆಣ್ಣು ಮಗಳು. ಹಾಗಾದರೆ ಅಲ್ಲಿ ಯಾರನ್ನೋ ವಿವಾಹವಾಗುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಆದರೆ ಅಲ್ಲಿ ನಡೆಯಲ್ಪಟ್ಟಂತ ಅನರ್ಥ ಘಟನೆಗಳನ್ನು ಮದುವೆಯಾದವನು ಗೆದ್ದವನು ಕಾರಣನಾಗುವುದಿಲ್ಲ. ಹೆಣ್ಣೊಬ್ಬಳ ಮನೋಘಟನೆ ವ್ಯತ್ಯಾಸವಾಗುವುದರಿಂದ ಅಥವಾ ನಾಳೆಯ ದಿವಸ ಇಂಥದೇ ನಡೆಯುತ್ತದೆ ಎನ್ನುವುದನ್ನು ಒಪ್ಪಿಕೊಂಡ ಹೆಣ್ಣು ಇಂದೊಂದು ಪೂರ್ವದಲ್ಲಿ ವಚನಬದ್ಧಗಳಾಗುತ್ತಾಳೆ ಅಂತಂದ್ರೆ ವಚನವೆನ್ನುವುದಕ್ಕೆ ಮಾನ್ಯತೆ ಇಲ್ಲ ಅಂತ ಅರ್ಥ. ಆದ್ದರಿಂದ ತನ್ನ ಬದುಕಿನ ವಚನದಲ್ಲಿ, ತನ್ನ ಬದುಕಿನ ನಡತೆಯಲ್ಲಿ ತಾನು ಕಲಿತಂತಹ ಶಾಸ್ತ್ರಗಳಿಗೆ ಮಾನ್ಯತೆಗಳೇ ಹೊಂದಿಕೊಳ್ಳದ ಹೆಣ್ಣಾಗಿ ಅಂಬೆ ತನ್ನ ಬದುಕಿನಲ್ಲಿ ವ್ಯವಹರಿಸಿದ್ದರಿಂದ ನಮ್ಮಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ಮಾತ್ರವಲ್ಲ, ತಮ್ಮನಿಗೆ ಮದುವೆ ಮಾಡಿಕೊಡುವುದಕ್ಕೂ ಯೋಗ್ಯತಾವಂತಲ್ಲ. ತಮ್ಮನಿಗೆ ಯಾರೋ ಹೆಣ್ಣನ್ನು ಮದುವೆ ಮಾಡುವುದಿದ್ರೆ ಭೀಷ್ಮನಿಗೆ ಲೋಕದಲ್ಲಿ ಬೇಕಾದಷ್ಟು ಹೆಣ್ಣು ಸಿಕ್ಕುತ್ತಿತ್ತು, ಅದಲ್ಲವಲ್ಲ. ಯೋಗ್ಯತಾವಂತಳಾದಂಥ ಹೆಣ್ಣನ್ನೇ ತರಬೇಕು ಎನ್ನುವಂಥ ನೆಲೆಯಲ್ಲಿ ನಾವು ತರುವುದಕ್ಕೆ ಹೊರಟದ್ದರಿಂದ ಯೋಗ್ಯತೆ ಇಲ್ಲ ಅಂತ ಅವಳೇ ತೋರಿಸಿಕೊಟ್ಟದಿಂದ ಮದುವೆ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ನಾನು ಆಡಿದ್ದೇನೆ. ಆರಂಭದಲ್ಲೇ ಕೇಳಿದ್ದೇನೆ, ನಿನ್ನ ಅಪ್ಪನ ಮನೆಗೆ ಹೋಗುತ್ತೀಯಾ? ಅಲ್ಲ, ಮದುವೆ ಆಗುವುದಿಲ್ಲ ಅಂತ. ಅಲ್ಲ, ಇನ್ನೇನು ಅಂತ ಕೇಳಿದಾಗ ಸಾಲನಲ್ಲೇ ಹೋಗುತ್ತೇನೆ, ಭವಿಷ್ಯದ ಬಗ್ಗೆ ನೀನು ನಿರ್ಧರಿಸಬೇಕು ಅಂತ ನಾನು ಸ್ಪಷ್ಟವಾಗಿ ಆಡಿದ್ದೇನೆ. ಹಾಗಾದರೆ ಅವಳಿಗಾದಂಥ ಸಮಸ್ಯೆಗಳಿಗೆಲ್ಲ ಅನ್ಯನಾರ ಹೊಣೆಯಾಗುವುದಕ್ಕೆ ಬರುವುದಿಲ್ಲ. ಸಮಸ್ಯೆಗಳನ್ನು ತಾನಾಗಿ ಬೆಳೆಸಿಕೊಳ್ಳುವುದಕ್ಕೆ ಅವಳು ತೊಡಗಿಕೊಂಡದ್ದು. ಆದ್ದರಿಂದ ನಮ್ಮಲ್ಲ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಆಡಿದ್ದು. ತಂದೆಗೂ ಸುಖವಾಗಿ ಕೊಟ್ಟಂತ ವಚನಬದ್ಧತೆ ಇರುವುದರಿಂದ ನಾನು ಮದುವೆಯಾಗಲಾರೆ. ಸರ್ವದಾ ಯಾವ ಕಾರಣಕ್ಕೂ ಕೂಡ ಅವಳು ಉತ್ತಮವಾದಂತಹ ಮನೋಸ್ಥಿತಿಯನ್ನು ಹೊಂದಿಕೊಳ್ಳದೆ ಇರುವಂತಹ ಕಾರಣಕ್ಕೆ ನನ್ನ ತಮ್ಮನಿಗೆ ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಆಡಿದ್ದು. ಅವರ ಅಕ್ಕನಗಳು ಮುಗಿದು ಬಹುದೀರ್ಘ ಕಾಲ ಕಳೆಯಿತು ಗುರುಗಳೇ. ಅಲ್ಲೋ ಇಲ್ಲೋ ಸಾಗುತ್ತಾ ತನ್ನದೇನಾಗುತ್ತದೆ ಅಂತ. ಯಾಕೆ ಅಂತ ಕೇಳಿದ್ರೆ ಔನ್ನತ್ಯದಲ್ಲಿ ನೆಲೆ ನಿಂತ ತಾವು ಬರುವುದಕ್ಕಿಂತ ಪೂರ್ವದಲ್ಲಿ ಅತ್ಯಂತ ಯೋಚನೆಯೇ ಇಲ್ಲದಿರುವಂತ ಒಬ್ಬ ವ್ಯಾಧನು ಇಲ್ಲಿಗೆ ಬಂದಿದ್ದಾನೆ. ಆಲೋಚನೆ ಮಾಡಬೇಕಾದಲ್ಲಿ ಯಾಕೆ ಅಂತ ಕೇಳಿದರೆ ತನ್ನದಾದಂತಹ ಕಾಯಕವನ್ನು ವೃದ್ಧಿಸಿಕೊಳ್ಳುವಲ್ಲಿ ಏನೇನು ಮಾಡಬಹುದು ಅಂತ ಅವಳು ಸಾಕಷ್ಟು ತರ್ಕಿಸಿಕೊಂಡಿದ್ದಾಳೆ. ಪ್ರಾಯಶಃ ಇಲ್ಲಲ್ಲದಿದ್ದು ಇನ್ನೊಂದು ದಾರಿಯನ್ನು ಅವಳು ಹುಡುಕಿಕೊಳ್ಳುತ್ತಾಳೆ. ಹಾಗಾದರೆ ಅನ್ಯ ಮಾರ್ಗಗಳನ್ನೆಲ್ಲ ಅವಳಿಗೆ ಹುಡುಕುವುದಕ್ಕೆ ಬರುತ್ತದೆ, ತನ್ನದಾದಂಥ ನೈಜ ಮಾರ್ಗವನ್ನು ಹುಡುಕುವುದಕ್ಕೆ ಬರುವುದಿಲ್ಲ ಅಂದರೆ ಎಲ್ಲ ವಿಚಲಿತವಾದ ಸ್ಥಿತಿ ಇದೆ ಅಂತ. ಆದ್ದರಿಂದ ಗುರುಗಳೇ, ವಿವಾಹವಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ಅರ್ಥ ಮಾಡಿ ಮನ್ನಿಸಿಕೊಂಡು ತಂದೆಗಾಗಿ ಬ್ರಹ್ಮಚರ್ಯವನ್ನು ಮಾಡಿದೆಯಲ್ಲ. ನಿನ್ನನ್ನು ಕರೆಸಿಕೊಂಡದ್ದೇ ಹಾಗೆ ಒಂದು ಪಾಸಿಂಗ ಗಟ್ಟಿ ಬರಬೇಕು, ಇಲ್ಲ ಆಯುಧಧಾರಿಯಾಗಿ ಬರಬೇಕು. ಇನ್ನು ಎರಡನೇದೇನೆ ಆಯ್ಕೆ ಮಾಡಿಕೊಂಡಿದ್ದಿ. ಹಾಗಿದ್ರೆ ನಿನಗೆ ಯುದ್ಧವೇ ಬೇಕಾಗಿದೆ. ಆಗಲಂತೆ ಯುದ್ಧಕ್ಕೆ ಸಿದ್ಧನಾಗು. ನಾನು ನಿನ್ನಲ್ಲಿ ಯುದ್ಧ ಮುಖೇನವಾಗಿ ನಿನ್ನನ್ನು ಮಣಿಸಿ ವಿವಾಹ ಮಾಡಿಸ್ತೇನೆ. ಗುರುವಾಗಿದ್ದುಕೊಂಡು ವಿವಾಹ ಮಾಡಿಸ್ತೇನೆ. ನಿನ್ನಲ್ಲಿ ಏನು ಶಕ್ತಿ ಇದೆ ಎನ್ನುವುದನ್ನು ಈ ಗುರುವಿಂದಲೇ ಧಾರೆಯಲ್ಪಟ್ಟಂತಹ ವಿದ್ಯೆ ಅಲ್ಲವೇ, ಅದರದ್ದು ಒಂದು ಪರೀಕ್ಷೆ ಆಗಿ ಹೋಗಲಿ. ನಿಲ್ಲು ಯುದ್ಧಕ್ಕೆ ಏನು ಮಾಡ್ತೀನಿ ನೀನು? ಗುರುವೇ ಸಮರ ಕೈವೇನು ಸಮರ ಕೈವೇನು ಸಮರ ಕೈವೇನು
ಸ್ವಾಮಿ, ಮದುವೆ ಮಾಡಿಸ್ತೇನೆ ನಿನಗೆ ಅಂತ. ಬದುಕಿನ ಒಳಗೆ, ದೇಹದ ಒಳಗೆ, ಬುದ್ಧಿಯ ಒಳಗೆ ಸಕಲ ಸಂಸ್ಕಾರಗಳು ಹೊರತದ್ದು ತಮ್ಮದಾಗುತ್ತಂತ ಮಾರ್ಗದರ್ಶನ. ದಮನೆಗಳೊಳಗೆ ನನಗೆ ವೀರಾವೇಶ ಇದೆ ಅಂತಾದ್ರೆ ಅದರ ಪರಿಪೂರ್ಣವಾದಂಥ ಉತ್ತರದಾಯಿತ್ವ ಇದು ತಮ್ಮಿಂದ ವಿದ್ಯಾದಿಗಳನ್ನು ಕಲಿತಂತ ನಾನು, ಶಾಸ್ತ್ರಾದಿಗಳನ್ನು ಕಲಿತಂತ ನಾನು ಅದು ಹಾಗೆಯಲ್ಲಿ ಸಾಧನೆ ಗುರುಗಳೇ, ಯಾವುದೋ ಹೆಣ್ಣೊಬ್ಬ ನ್ಯಾಯವಾಗಿ ವಿವಾಹ ಮಾಡಿಸ್ತೇನೆ ಅಂತ ಯುದ್ಧ ಮಾಡುವುದಕ್ಕೆ ನೀವು ಮುಂದಾಗುತ್ತೇನೆ. ಪೂರ್ವದಲ್ಲಿ ನಾನು ಆಡಿಕೊಂಡಂತ ಹಾಗೆ ಮದುವೆಯಾಗುವುದಕ್ಕೆ ಸಾಧ್ಯತೆ ಇಲ್ಲ, ಅಥವಾ ನನ್ನ ಬದುಕಿನಲ್ಲಿ ಸಾಧುವಲ್ಲದಂತಹ ಒಂದು ಸ್ಥಿತಿಯಲ್ಲಿ ಅನ್ಯ ಮಾರ್ಗವನ್ನು ತಾವು ಒದಗಿಸಿಕೊಟ್ಟದನ್ನು ಅದು ಆಗ್ತ ಅಂತ ಅಲ್ಲ. ಯುದ್ಧ ಮಾಡುವುದಕ್ಕೆ ನಾನು ಬರಬೇಕಾಯ್ತಲ್ಲ ಅಂತ ನಾನು ನೀವು ಈ ಹೊತ್ತಿಗೂ ಆಡಿದ್ದದು. ವಾಸಿಗೆ ಕಟ್ಟಿ ಬಾರದೇ ಇದ್ದುದರಿಂದ ಅವಳಿಗೆ ನೀನು ಮದುವೆಯಾಗುವುದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ನಾನು ಯುದ್ಧ ಮಾಡುತ್ತೇನೆ. ಪರಿಣಾಮ ಮತ್ತೆ ನಾನು ಪರಿಣಾಮದಲ್ಲಿ ಗೆಲುವ ಸೋಲು ಯಾವುದೂ ಆಗುವುದು. ಆದರೆ ತಮ್ಮ ಜೊತೆಯಲ್ಲೇ ಯುದ್ಧವೇ ಆಗುತ್ತದೆ ಅಂತಾದರೆ ವಿನಿಯೋಗಿಸಲ್ಪಡುವುದು ಅಲ್ಲಿಗೆ, ಎಲ್ಲಿಂದ ಪಡೆಯಲ್ಪಟ್ಟುದು ಅಲ್ಲಿಗೆ ವಿನಿಯೋಗಿಸಲ್ಪಡುತ್ತೇನೆ ಎನ್ನುವಂಥ ಎಚ್ಚರಿಕೆಯನ್ನು ಹೊಂದಿಕೊಂಡಂತ ಗುರುಗಳೇ, ಇದು ತಮ್ಮ ಉಭಯ ಪಾದಗಳನ್ನು ದೀರ್ಘದಂಡವಾದಂಥ ನಮಸ್ಕರಿಸಬಹುದು. ಒಂದು ಉಪಕಾರ ಮಾಡುವಂತಹ ಈ ಯುದ್ಧದಲ್ಲಿ ಗೆಲುವನ್ನು ಪಡೆ ಮಗನೇ ಅಂತ ಆಶೀರ್ವದಿಸಬೇಕು. ಯಾಕೆಂದರೆ ಹೃದಯ ಶುದ್ಧವಾದ ಹೃದಯದಿಂದ ಗೆಲುವು ನನಗೊದಗಿ ಬರಲಿ ಅಂತ ನೀವು ಆಶೀರ್ವದಿಸಿ ಬಲಿಕದಲ್ಲಿ ಒಂದು ಸ್ವಾಮಿ ಬರಿಗಾಲಲ್ಲಿ ಬಂದು ತಮ್ಮ ಪಾದಗಳಿಗೆ ನಮಸ್ಕರಿಸಿದ ಯುದ್ಧ ಮಾಡುವಂಥ ನಿರ್ಣಯದಲ್ಲೋ ಯುದ್ಧ ಮಾಡುವ ಆತುರದಲ್ಲೋ ನಾನು ಬಂದ ತಾವೂ ಕೂಡ ಬರಿಗಾಲಲ್ಲಿ ಆದರೆ ಯುದ್ಧವೆಂಬಂಥ ನಿಯಮದಲ್ಲಿ ನಾನು ರಥವನ್ನೇ ಸೂತಕವನ್ನು ಹೊಂದಿಕೊಂಡು ತಮ್ಮ ಶಿಷ್ಯನೆಂಬ ನೆಲೆಯಲ್ಲಿ ಉದಾತ್ತತೆಯ ಹೊರತು ದಾರ್ಷ್ಟ್ಯವಿದೆ. ಅವಶ್ಯವಾದ ರಥವನ್ನೇ ಒದಗಿಸಿಕೊಡಬಲ್ಲೆ, ಹಸ್ತಿನಾಥದ ರಥವನ್ನು ಒದಗಿಸಿಕೊಡಬಲ್ಲೆ, ಅವಶ್ಯವಾದಂಥ ಶಸ್ತ್ರಾಸ್ತ್ರಗಳನ್ನು ಒದಗಿಸಿಕೊಡಬಲ್ಲೆ. ಯಾಕೆಂದರೆ ಪರಿಪೂರ್ಣವಾದಂಥ ಯುದ್ಧವೆಂಬ ನಮ್ಮ ಭಾವ ಪರಿಪೂರ್ಣವಾಗಲಿ ಎಂಬ ಕಾರಣ. ಆದರೆ ಇದೆಲ್ಲವನ್ನು ಸ್ವೀಕರಿಸುವ ಗೆಲುವನ್ನು ನನಗೆ ಒದಗಿಸಿಕೊಡುವ ಆಶೀರ್ವಾದ ಮಾಡ್ತೀರ. ಅನಿವಾರ್ಯವಾದಂತಹ ಘಟನೆಯಲ್ಲಿ ಸಿಕ್ಕಿಕೊಂಡವ ಈ ಪರಶುರಾಮ ಕೂಡ. ಹಾಗಿದ್ರೆ ನಾನು ಏನು ಮಾಡಬೇಕು ಎನ್ನುವುದು ನನ್ನ ಆಂತರ್ಯದ ತುಡಿತದಲ್ಲಿ ನಾನು ಸರಿಯೋ ತಪ್ಪೋ, ಇದು ಸರಿಯೋ ತಪ್ಪೋ ಎನ್ನುವುದಕ್ಕೆ ತಾರ್ಕಿಕವಾದಂತಹ ಅಂತ್ಯವನ್ನು ಕಾಣುವುದಕ್ಕೆ ಯುದ್ಧವೇ ಪರಿಹಾರ ಅಂತ ನಾನು ಹೇಳಿದವ. ಈಗ ನನ್ನ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಇಷ್ಟಲ್ಲೇ ಹೇಳಬಲ್ಲೆ, ಸತ್ಯಮೇವ ಜಯತೆ ನಾ ಅನೃತಂ, ಸತ್ಯ ಒಂದೇ ಜಯಿಸ್ತದೆ, ಅಷ್ಟನ್ನೇ ಹೇಳಬಲ್ಲೆ. ಇನ್ನು ನನ್ನ ಪರಾಕ್ರಮದ ಬಗ್ಗೆ 21 ಮಾಡಿಕೊಂಡದ್ದಂತೂ ಹೌದು. ಈ ಪರಶುರಾಮ ಏನು, ಅವನ ಆಳ ಎಷ್ಟು, ಎತ್ತರ ಎಷ್ಟು ಎನ್ನುವುದನ್ನು ಸಮಸ್ತ ಜಗತ್ತು ಕೂಡ ತಿಳ್ಕೊಂಡಿದೆ. 21 ಬಾರಿ 3 ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ವಂಶದ ನಿರ್ವಂಶ ಮಾಡಿದಂತಹ ಆಖ್ಯಾತಿ ನನ್ನಲ್ಲಿದೆ. ಅಂತಹ ಭುಜ